ಹರೇ ಕೃಷ್ಣ. ಭಗವದ್ಗೀತೆಯ 7ನೇ ಅಧ್ಯಾಯದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಈ ಅಧ್ಯಾಯದ ಹೆಸರು ಜ್ಞಾನ ವಿಜ್ಞಾನ ಯೋಗ ಅಥವಾ ಪರಾತ್ಪರ ಜ್ಞಾನ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ಅದನ್ನ ಮೊದಲ 6 ಅಧ್ಯಾಯಗಳು ಮತ್ತೆ ನಂತರ ಎರಡನೇ 6 ಅಧ್ಯಾಯಗಳು ಮತ್ತು ಕೊನೆಗೆ 6 ಅಧ್ಯಾಯಗಳು ಅಂತೇಳಿ 3 ವಿಭಾಗಗಳನ್ನಾಗಿ ಮಾಡಬಹುದು. ಮೊದಲ 6 ಅಧ್ಯಾಯಗಳಲ್ಲಿ ಜೀವಾತ್ಮನನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಹೇಳಿರುವಂತಹ ವಿಚಾರಗಳು, ಎರಡನೇ ವಿಭಾಗದಲ್ಲಿ ಅಂದ್ರೆ ಭಕ್ತಿಯೋಗದಲ್ಲಿ ಭಗವಂತನನ್ನ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಹೇಳಿರುವಂತಹ ವಿಚಾರಗಳು, ನಂತರ ಕೊನೆಗೆ ಜ್ಞಾನ ಯೋಗದಲ್ಲಿ ಅಂದ್ರೆ ಕೊನೆಯ 6 ಅಧ್ಯಾಯಗಳಲ್ಲಿ ಈ ಪ್ರಕೃತಿಯನ್ನ ಕೇಂದ್ರವಾಗಿಟ್ಟುಕೊಂಡು ಹೇಳಿರುವಂತಹ ವಿಚಾರಗಳು. ಇಲ್ಲಿಯವರೆಗೆ ನಾವು ಕಲಿತಂತಹ ಮೊದಲ 6 ಅಧ್ಯಾಯಗಳಲ್ಲಿ ಜೀವಾತ್ಮನನ್ನ ಪ್ರಮುಖವಾಗಿಟ್ಟುಕೊಂಡು ಜೀವಾತ್ಮನ ಲಕ್ಷಣಗಳನ್ನು ತಿಳಿಸ್ತಾ ಜೀವಾತ್ಮನಿಗೂ ಭಗವಂತನಿಗೂ ಮತ್ತು ಜೀವಾತ್ಮನಿಗೂ ಪ್ರಕೃತಿಗೂ ಇರುವಂತಹ ಸಂಬಂಧಗಳನ್ನ ತಿಳಿಸ್ತಾ ಬಂದಿದ್ದಾರೆ. ಇನ್ನು ಮುಂದಕ್ಕೆ 7ರಿಂದ 12ನೇ ಅಧ್ಯಾಯದವರೆಗೆ ಭಗವಂತನನ್ನ ಕೇಂದ್ರವಾಗಿಟ್ಟುಕೊಂಡು ಆತನ ಕುರಿತಾಗಿ ನಾವು ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ಭಗವಂತನು ತನ್ನ ಪ್ರಕೃತಿಯ ಜೊತೆಗೆ ಈ ಭೌತ ಪ್ರಕೃತಿಯ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾನೆ, ಹಾಗೆ ಭಗವಂತನು ಜೀವಾತ್ಮನ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾನೆ ಅನ್ನೋದನ್ನ ನಾವು ಈ ಮುಂದಿನ 6 ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳಿಕ್ಕೆ ಇದ್ದೇವೆ. 6ನೇ ಅಧ್ಯಾಯದ ಕೊನೆಗೆ ಅಂದರೆ ಅಷ್ಟಾಂಗ ಯೋಗದ ಒಂದು ಪರಿಪೂರ್ಣತೆಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಕೃಷ್ಣನ ಪಾದಕಮಲಗಳಲ್ಲಿ ದೃಢವಾಗಿ ನೆಲೆಗೊಳಿಸಬೇಕು. ಇದು ಭಕ್ತಿಯೋಗದ ಪ್ರಕ್ರಿಯೆಯ ಆರಂಭ. ಯಾವಾಗ ವ್ಯಕ್ತಿಯು ಭಕ್ತಿಯೋಗವನ್ನು ಪ್ರಾರಂಭಿಸ್ತಾನೋ ಆತನು ಭಗವಂತನನ್ನ ಸದಾಕಾಲ ನೆನೆಯುವಂತಹ ಒಂದು ಸ್ಥಿತಿಗೆ ಬರ್ತಾನೆ. ಆದ್ದರಿಂದ 6ನೇ ಅಧ್ಯಾಯ ಎಲ್ಲಿ ಕೊನೆಗೊಳ್ಳುತ್ತದೋ ಅಲ್ಲಿ 7ನೇ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಈ ಹಿಂದೆ ಹೇಳಿದಂತಹ ನಿಷ್ಕಾಮ ಕರ್ಮ ಯೋಗವನ್ನ ಮಾಡುವ ಮೂಲಕ ವ್ಯಕ್ತಿಯು ಜ್ಞಾನವನ್ನ ಪಡೆದು ನಂತರ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಬಹುದು, ಕೊನೆಗೆ ಭಗವಂತನನ್ನ ಕುರಿತು ತಿಳಿದುಕೊಳ್ಳುವಂತಹದ್ದು. ಆದರೆ 7ನೇ ಅಧ್ಯಾಯದ ಪ್ರಾರಂಭದಿಂದಲೇ ಭಕ್ತನಾಗಿರುವಂತಹ ವ್ಯಕ್ತಿಯ ಒಂದು ಕಾರ್ಯಚಟುವಟಿಕೆಗಳು ಯಾವುದು ಅನ್ನೋದನ್ನ ಭಗವಂತನು ತಿಳಿಸಿಕೊಡ್ತಾನೆ. ಭಕ್ತಿಯೋಗದಲ್ಲಿ 9 ವಿಧಗಳಿವೆ ಅಥವಾ 9 ವಿಧಗಳಲ್ಲಿ ಭಕ್ತಿಯೋಗವನ್ನ ಆಚರಿಸಲು ಸಾಧ್ಯ. ಅದರಲ್ಲಿ ಮೊದಲನೆಯ ವಿಚಾರ ಅಂತ ಹೇಳಿದ್ರೆ ಅದು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಶ್ರವಣದ ಮೂಲಕ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡುವಂತದ್ದು ಭಕ್ತಿಯಲ್ಲಿ ಮೊದಲನೆಯ ಹೆಜ್ಜೆ. ಅದರ ಮೂಲಕವೇ 7ನೇ ಅಧ್ಯಾಯವು ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಭಗವಂತನು ಮೊದಲನೆಯ 3 ಶ್ಲೋಕಗಳಲ್ಲಿ ಜ್ಞಾನದ ಕುರಿತಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಅಂದ್ರೆ ಆ ಭಗವಂತನ ಕುರಿತಾದಂತಹ ಜ್ಞಾನ, ಅದರ ಒಂದು ಮಹಿಮೆಯನ್ನ ಭಗವಂತನು ತಿಳಿಸಿಕೊಡ್ತಾ ಇದ್ದಾನೆ. ನಂತರ ಆ ಭಗವಂತನ ವಿವಿಧ ಶಕ್ತಿಗಳ ಕುರಿತಾಗಿ ಭಗವಂತನು ತಿಳಿಸಿಕೊಡ್ತಾನೆ. ಯಾವ ರೀತಿಯಾಗಿ ಈ ಸೃಷ್ಟಿಯು ನಡೀತಾ ಇದೆ, ಭಗವಂತನ ವಿವಿಧ ಸೃಷ್ಟಿಗಳು ಯಾವುದೆಲ್ಲ ಅಂತೇಳಿ. ಇದನ್ನೆಲ್ಲ ತಿಳಿದಾಗ ನಾವು ಭಗವಂತನ ಮುಂದೆ ಎಷ್ಟು ಸಣ್ಣ ವ್ಯಕ್ತಿಗಳು ಅನ್ನೋದು ನಮಗೆ ತಿಳಿಯುತ್ತದೆ. ಈ ಒಂದು ಭೂಮಿ ಏನಿದೆ, ನಾವು ಜೀವಿಸ್ತಾ ಇರುವಂತಹ ಭೂಮಿ, ಇದು ಇಡೀ ಸೌರಮಂಡಲಕ್ಕೆ ನಾವು ಹೋಲಿಸಿದ್ರೆ ಇದೊಂದು ಧೂಳಿನ ಕಣಕ್ಕೆ ಸಮಾನವಾದದ್ದು. ಮತ್ತು ನಮ್ಮ ಇಡೀ ಒಂದು ಸೌರಮಂಡಲ ಅದು ಈ ಬ್ರಹ್ಮಾಂಡದಲ್ಲಿ ಬಹಳ ಒಂದು ಸಣ್ಣ ಭಾಗವಾಗಿದೆ. ಭಗವಂತನ ಭೌತಿಕ ಶಕ್ತಿಯ ಒಂದು ಸ್ವರೂಪವನ್ನ ಕಂಡಾಗ ಭಕ್ತನಾದವನು ಭಗವಂತನಿಗೆ ಶರಣಾಗುತ್ತಾನೆ. ಆ ಭಗವಂತನ ಐಶ್ವರ್ಯವನ್ನು ಕಂಡಂತಹ ವ್ಯಕ್ತಿಯು ಅದರ ಮುಂದೆ ತಾನು ತುಂಬಾ ಸಣ್ಣವನು ಎಂಬುದು ಅರ್ಥವಾಗುತ್ತದೆ. ಆ ಭಗವಂತನ ಮಹಿಮೆಯನ್ನು ತಿಳಿದಾಗ ವ್ಯಕ್ತಿಯು ಭಗವಂತನಿಗೆ ಶರಣಾಗಲು ಸಾಧ್ಯವಾಗುತ್ತದೆ. ಈ ರೀತಿ ಯಾರು ಭಗವಂತನಿಗೆ ಶರಣಾಗುತ್ತಾರೆ, ಯಾರು ಭಗವಂತನಿಗೆ ಶರಣಾಗುವುದಿಲ್ಲ ಇತ್ಯಾದಿ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸಲಾಗುತ್ತದೆ. ಭಗವಂತನಿಗೆ ಜನರು ಶರಣಾದರೂ ಕೂಡ ಭಗವಂತನು ಬಹಳ ಸುಲಭವಾಗಿ ಅವರಿಗೆ ಅನುಗ್ರಹವನ್ನು ಮಾಡುವುದಿಲ್ಲ. ಯಾವುದೇ ವ್ಯಕ್ತಿಯು ಭಗವಂತನಲ್ಲಿ ಬಂದಾಗ ಮೊದಲು ಭಗವಂತನು ಅವರನ್ನು ಶುದ್ಧೀಕರಿಸುತ್ತಾನೆ. ಶ್ರೀಕೃಷ್ಣನು ಭಕ್ತರನ್ನು ತನ್ನ ಮಕ್ಕಳಂತೆ ಕಾಣುತ್ತಾನೆ.
ಮಕ್ಕಳಿಗೆ ಯಾವುದೇ ಕೆಟ್ಟ ವಸ್ತುಗಳನ್ನು ವಿಷಯಗಳನ್ನು ತಂದೆ ತಾಯಿಗಳು ನೀಡುವುದಿಲ್ಲ. ಆದ್ದರಿಂದ ಭಗವಂತನ ಅನುಗ್ರಹವು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆದರೆ ಸಾಮಾನ್ಯವಾಗಿ ಭೌತಿಕವಾದಂತಹ ಅಪೇಕ್ಷೆಗಳನ್ನು ಇಟ್ಟುಕೊಂಡಿರುವ ಜನರು ದೇವತೆಗಳ ಬಳಿಗೆ ಹೋಗಿ ತಮ್ಮ ಇಷ್ಟಾರ್ಥಗಳನ್ನು ಬಹಳ ಸುಲಭವಾಗಿ ಈಡೇರಿಸಿಕೊಳ್ಳುತ್ತಾರೆ. ಆದರೆ ಇಂತಹ ಲಾಭಗಳು ಅಥವಾ ವರಗಳು ಮುಖ್ಯವಾಗಿ ಭಗವಂತನಿಂದಲೇ ಬರುತ್ತವೆ. ಆದರೆ ಅದು ಸರಿಯಾದಂತಹ ವಿಧಾನದಿಂದ ಬರುವುದಿಲ್ಲ. ಹಾಗಾಗಿ ಅಲ್ಲಿ ರಕ್ಷಣೆ ಅನ್ನುವಂಥದ್ದು ಇರುವುದಿಲ್ಲ. ಇನ್ನು ಆಧ್ಯಾತ್ಮದಲ್ಲಿ ಯಾರು ಭಕ್ತರ ಸಂಘದಲ್ಲಿ ಇರದೆ ತಾವೇ ಸ್ವತಃ ಸಾಧನೆಯನ್ನು ಮಾಡುತ್ತಾರೋ, ತಪಸ್ಸನ್ನು ಮಾಡುತ್ತಾರೋ, ಅವರು ನಿರಾಕಾರವಾದದಲ್ಲಿ ನಿರ್ಣಯವನ್ನ ಕೈಗೊಳ್ಳುತ್ತಾರೆ. ನಿರಾಕಾರವಾದವನ್ನೇ ಶ್ರೇಷ್ಠ ಅಂತೇಳಿ ತಿಳಿದುಕೊಳ್ಳುವಂತಹ ಒಂದು ಅಪಾಯ ಅಲ್ಲಿ ಇರ್ತದೆ. ಇದೆಲ್ಲವನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ತಿಳಿಯಬಹುದು. ಕೊನೆಯದಾಗಿ ಹೇಗೆ ಆ ಭಗವಂತನ ಭಕ್ತಿಯನ್ನ ಮಾಡಬೇಕು ಅನ್ನೋದನ್ನ ಭಗವಂತನು ಇಲ್ಲಿ ತಿಳಿಸಿಕೊಡ್ತಾನೆ. ಈ ಅಧ್ಯಾಯದ ಮೊದಲನೇ ಶ್ಲೋಕ ಈ ರೀತಿಯಾಗಿದೆ. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತತ್ಶೃಣು. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಇಲ್ಲಿ ಭಕ್ತಿಯೋಗದ ಪ್ರಾರಂಭ. ಈ ಅಧ್ಯಾಯ 7ನೇ ಅಧ್ಯಾಯವು ಭಕ್ತಿಯೋಗದ ಪ್ರಾರಂಭವಾಗಿದೆ ಮತ್ತು ಭಕ್ತಿಯೋಗದಲ್ಲಿ 9 ವಿಧಗಳಿವೆ. ಆ 9 ವಿಧಗಳಲ್ಲಿ ಇಲ್ಲಿ ಹೇಳಿರುವಂತಹ ಶ್ರವಣ ಅನ್ನುವಂಥದ್ದು ಮೊದಲನೆಯ ಹೆಜ್ಜೆ. ಭಗವಂತನ ಕುರಿತಾಗಿ ಶ್ರವಣ ಮಾಡುವ ಮೂಲಕ ನಾವು ಭಕ್ತಿಯ ಪದದಲ್ಲಿ ಆರಂಭಿಕ ಹೆಜ್ಜೆ, ಮೊದಲನೇ ಹೆಜ್ಜೆಯನ್ನು ಇಡುತ್ತೇವೆ. ಅದನ್ನೇ ಇಲ್ಲಿ ಶೃಣು ಅಂತ ಹೇಳಿರುವಂತಹದ್ದು. ಅಸಂಶಯಂ ಸಮಗ್ರಮ್ಮ, ಸಂಪೂರ್ಣವಾಗಿ ಭಗವಂತನು ತನ್ನ ಕುರಿತಾಗಿ ಇಲ್ಲಿ ಅರ್ಜುನನಿಗೆ ತಿಳಿಸಿಕೊಡ್ತಾನೆ. ಇಲ್ಲಿ ಭಗವಂತ ಹೇಳಿರುವಂತಹ ವಿಚಾರಗಳನ್ನ ಸಂಪೂರ್ಣವಾಗಿ ಯಾರು ತಿಳಿದುಕೊಳ್ತಾರೋ ಅವರಿಗೆ ನಂತರ ತಿಳಿದುಕೊಳ್ಳಲಿಕ್ಕೆ ಯಾವುದು ಕೂಡ ವಿಷಯ ಉಳಿದಿರುವುದಿಲ್ಲ. ಹಾಗಾಗಿ ಭಗವಂತನಲ್ಲಿ ಆಸಕ್ತನಾದಂತಹ ವ್ಯಕ್ತಿ ಆ ಭಗವಂತನ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯದ್ ಜ್ಞಾತವ್ಯಮವಿಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಇಲ್ಲಿ ಇಂದ್ರಿಯ ಗೋಚರವಾದಂತಹ ಜ್ಞಾನ ಎಂದರೆ ಈ ಭೌತಿಕ ಪ್ರಪಂಚದ ಕುರಿತಾದಂತಹ ಜ್ಞಾನ, ಮತ್ತು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದ್ರೆ ಜೀವಾತ್ಮನ ಕುರಿತಾದಂತಹ ಜ್ಞಾನ ಮತ್ತು ಭಗವಂತನ ಕುರಿತಾದಂತಹ ಜ್ಞಾನವನ್ನ ಭಗವಂತನು ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಾನೆ. ಭಗವಂತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅಥವಾ ಸರಿಯಾಗಿ 100ಕ್ಕೆ 100ರಷ್ಟು ಅರ್ಥ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ. ಆದರೂ ಆ ಭಗವಂತನು ಹೇಳಿರುವಂತಹ ವಿಚಾರಗಳನ್ನು ತಿಳಿದು ಸ್ವಲ್ಪ ಮಟ್ಟಿಗಾದರೂ ಭಗವಂತನ ಕುರಿತಾದಂತಹ ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಜ್ಞಾನ ಮತ್ತು ವಿಜ್ಞಾನ 2 ವಿಚಾರಗಳನ್ನ ಹೇಳ್ತಾರೆ. ಜ್ಞಾನ ಅನ್ನುವಂಥದ್ದು ಸೈದ್ಧಾಂತಿಕ ಜ್ಞಾನವನ್ನ ತಿಳಿಸಿದ್ರೆ, ವಿಜ್ಞಾನ ಎನ್ನುವಂಥದ್ದು ಪ್ರಾಯೋಗಿಕವಾದಂತಹ ಜ್ಞಾನವನ್ನ ನಮಗೆ ತಿಳಿಸುತ್ತದೆ. ಈ ರೀತಿ ಇಲ್ಲಿ ಭಗವಂತನು ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ಕೂಡ ತಿಳಿಸಿಕೊಡಲಿದ್ದಾನೆ. ಅಧ್ಯಾಯ 7 ಮತ್ತು 8ರಲ್ಲಿ ಭಗವಂತನು ಜ್ಞಾನದ ಕುರಿತಾಗಿ ತಿಳಿಸುತ್ತಾನೆ ಮತ್ತು 9ನೇ ಅಧ್ಯಾಯದಲ್ಲಿ ವಿಜ್ಞಾನದ ಕುರಿತಾಗಿ ತಿಳಿಸಿಕೊಡುತ್ತಾನೆ. ನಂತರ ಕೊನೆಗೆ 10 ಮತ್ತು 11ನೇ ಅಧ್ಯಾಯದಲ್ಲಿ ಜ್ಞಾನ ಮತ್ತು ವಿಜ್ಞಾನ ಎರಡರ ವಿಚಾರವಾಗಿಯೂ ನಮಗೆ ತಿಳಿಸಿಕೊಡುತ್ತಾನೆ. ಶ್ರೀಕೃಷ್ಣನು ತನ್ನ ಉಪದೇಶವನ್ನು ಪ್ರಾರಂಭ ಮಾಡುವ ಮೊದಲು ಈ ಜ್ಞಾನವನ್ನು ಪಡೆಯುವುದು ಎಷ್ಟೊಂದು ವಿರಳ ಎಂಬುದನ್ನು ತಿಳಿಸಿಕೊಡುತ್ತಾನೆ. ಎಷ್ಟೋ ಜನರು ಭಗವಂತನ ಕುರಿತಾಗಿ ತಿಳಿದುಕೊಳ್ಳಲು ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಯಶಸ್ವಿಯಾಗುವವರು ಬಹಳ ಕಡಿಮೆ. ಭಗವಂತನ ಕುರಿತಾಗಿ ತಿಳಿದುಕೊಂಡು ಭಗವಂತನ ಭಕ್ತಿಯನ್ನು ಮಾಡುವುದರಲ್ಲಿ ಸಂತೋಷವನ್ನು ಪಡುವ ಜನರು ಬಹಳ ಕಡಿಮೆ. ಸಾಮಾನ್ಯವಾಗಿ ಜನರು ಭೌತಿಕವಾದಂತಹ ಪ್ರಯೋಜನವನ್ನು ಪಡೆಯುವುದರ ಕಡೆಗೆ ಆಸಕ್ತರಾಗಿರುವುದರಿಂದ
ಹೆಚ್ಚಿನ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳುವಂತಹ ಅವಕಾಶವಿದ್ದರೂ ಅದನ್ನ ತೆಗೆದುಕೊಳ್ಳಲು ಮುಂದುವರಿಯುವುದಿಲ್ಲ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ಯತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಇಲ್ಲಿ ಉದಾಹರಣೆಯನ್ನ ಕೊಡ್ತಾರೆ. ಹೇಗೆ ಒಂದು ಓಟದ ಸ್ಪರ್ಧೆ ಅಥವಾ ಒಂದು ಮ್ಯಾರಥಾನ್ ನಲ್ಲಿ ಎಷ್ಟೋ ಜನರು ಪ್ರಾರಂಭದಲ್ಲಿ ತುಂಬಾ ಬಹಳ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಆದ್ರೆ ಕೊನೆಗೆ ಯಶಸ್ವಿಯಾಗುವವರು ಕೆಲವು ಬೆರಳೆಣಿಕೆಯವರು ಮಾತ್ರ. ಯಾಕಂದ್ರೆ ಆ ಪ್ರಯತ್ನ ಮತ್ತು ಆ ದೃಢ ನಿರ್ಧಾರದಿಂದ ಅವರು ಮುಂದುವರಿಯಬೇಕಾಗ್ತದೆ. ಸಾಮಾನ್ಯವಾಗಿ ಜನರು ಅರ್ಧದಲ್ಲೇ ಕೈ ಬಿಟ್ಟು ಬಿಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಆ ಕೊನೆಯವರೆಗೆ ಉಳಿದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಹೀಗೆ ಆ ಭಗವಂತನ ಜ್ಞಾನವನ್ನ ಪಡೆಯುವುದು ಎಷ್ಟೊಂದು ವಿರಳವಾದದ್ದು ಎಂದು ವಿವರಿಸುವ ಮೂಲಕ ಭಗವಂತನು ತನ್ನ ಕುರಿತಾದಂತಹ ಜ್ಞಾನವನ್ನ ತಿಳಿಸುತ್ತಾನೆ. ಮೊದಲು ಭೌತಿಕವಾದಂತಹ ವಿಚಾರಗಳನ್ನ ಭಗವಂತನು ತಿಳಿಸಿಕೊಡುತ್ತಾನೆ. ಒಟ್ಟು 8 ಭೌತಿಕ ಶಕ್ತಿಗಳನ್ನ ಭಗವಂತನು ವಿವರಿಸುತ್ತಾನೆ. ಅವು ಯಾವುವೆಂದರೆ ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯನ್ಮೇ ಭಿನ್ನ ಪ್ರಕೃತಿರಷ್ಟಧ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಇಲ್ಲಿ ಮೊದಲ 5 ಸ್ಥೂಲವಾದದ್ದು, ನಂತರದ 3 ಸೂಕ್ಷ್ಮವಾದದ್ದು. ಭೂಮಿ ಅಂದ್ರೆ ಈ ಮಣ್ಣು, ನೀರು, ಅಗ್ನಿ ಅಂದ್ರೆ ಬೆಂಕಿ, ಗಾಳಿ ಮತ್ತು ಆಕಾಶ ಇವುಗಳು ಸ್ಥೂಲವಾದಂತಹ ಪ್ರಕೃತಿ. ನಮ್ಮ ಶರೀರದಲ್ಲಿ ಈ 5 ಅಂಶಗಳಿವೆ. ಈ 5 ಅಂಶಗಳನ್ನ ಪಂಚಮಹಾಭೂತಗಳು ಅಂತ ಹೇಳಿ ಕರೀತೇವೆ. ನಮ್ಮ ಶರೀರವು ಪಂಚಭೂತಗಳಿಂದಲೇ ಆಗಿರುವಂತಹದ್ದು. ನಾವು ತಿನ್ನುವಂತಹ ಆಹಾರ ಭೂಮಿಯಿಂದ ಬರ್ತದೆ. ನಾವು ಕುಡಿಯುವಂತಹ ನೀರು ಅಥವಾ ಹಾಲು ಇತ್ಯಾದಿ ವಸ್ತುಗಳು ಅವುಗಳು ನೀರಿನ ಅಂಶವನ್ನ ಹೊಂದಿದೆ. ಅಗ್ನಿ, ನಾವು ತಿಂದದ್ದು ಜೀರ್ಣವಾಗಬೇಕು, ಪಚನವಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಅಗ್ನಿಯೂ ಬೇಕು. ಹಾಗೆ ನಾವು ಉಸಿರಾಡುವಂತಹ ಗಾಳಿ, ವಾಯು ಮತ್ತು ನಾವು ಜೀವಿಸಲಿಕ್ಕೆ ನಮಗೆಲ್ಲರಿಗೂ ಬೇಕಾಗಿರುವಂತಹ ಮುಖ್ಯವಾದ ವಸ್ತು ಅದು ಆಕಾಶ. ಈ ಆಕಾಶ ಅನ್ನುವಂಥದ್ದು ನಮಗೆ ಉಳಿದುಕೊಳ್ಳಿಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಒಂದು ಸ್ಥಳಾವಕಾಶವನ್ನ ಮಾಡಿಕೊಡುತ್ತದೆ. ಹೀಗೆ 5 ಪಂಚಮಹಾಭೂತಗಳು ಇವುಗಳು ಭಗವಂತನ ಸೃಷ್ಟಿಯಾಗಿದೆ. ಇನ್ನು ನಮ್ಮ ಸೂಕ್ಷ್ಮ ಶರೀರವನ್ನ ಮನಸ್ಸು, ಬುದ್ಧಿ ಮತ್ತು ಅಹಂಕಾರದಿಂದ ಮಾಡಲಾಗಿದೆ. ಒಟ್ಟು ಈ 8 ಕೂಡ ಒಟ್ಟು ಸೇರಿ ಭಗವಂತನ ಪ್ರತ್ಯೇಕಗೊಂಡಂತಹ ಭೌತಿಕ ಶಕ್ತಿಗಳು. ಭಿನ್ನ ಪ್ರಕೃತಿರಷ್ಟದ, ಇದು ಭಿನ್ನವಾದಂತಹ ಪ್ರಕೃತಿ ಅಂತ ಹೇಳಿ ಭಗವಂತನು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಈ 8 ಬಿಟ್ಟು ಇದಕ್ಕಿಂತ ಉತ್ತಮವಾದದ್ದು ಇನ್ನೊಂದು ಶಕ್ತಿ ಇದೆ. ಅಪರೇಯಂ ಇತಸ್ತ್ವನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇಧಂ ದಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಈಗ ಒಂದು ಯಂತ್ರವು ಚಲಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಬ್ಬ ಚಾಲಕ ಬೇಕು. ಚಾಲಕನಿಲ್ಲದೆ ಇದ್ರೆ ಯಂತ್ರವು ಎಷ್ಟೋ ಸಮಯದವರೆಗೆ ಒಂದೇ ಕಡೆ ನಿಂತಿದ್ರು ಅದು ಸ್ವಲ್ಪವೂ ಕೂಡ ಚಾಲನೆಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪಂಚಮಹಾಭೂತಗಳಿಂದಾದಂತಹ ಸ್ಥೂಲ ಶರೀರ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವ ಸೂಕ್ಷ್ಮ ಶರೀರ, ಈ ಎಲ್ಲ ಶರೀರಗಳು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲದಲ್ಲಿ ಆ ಜೀವಾತ್ಮನು ಇರಬೇಕು. ಆ ಜೀವಾತ್ಮನು ಚಾಲಕ ಶಕ್ತಿ. ಅದು ಈ ಒಂದು ಕೆಳಮಟ್ಟದ ಶಕ್ತಿ ಏನಿದೆ ಅದಕ್ಕಿಂತ ಉತ್ತಮವಾದದ್ದು ಅಂತ ಹೇಳಿ ಇಲ್ಲಿ ಭಗವಂತನು ಹೇಳ್ತಾನೆ. ಹೀಗೆ ಆ ಭಗವಂತನ 3 ಶಕ್ತಿಗಳು, ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಬಹಿರಂಗ ಶಕ್ತಿ, ಇವುಗಳಲ್ಲಿ 2 ವಿಚಾರಗಳನ್ನ ಭಗವಂತ ಹೇಳಿದ್ದಾನೆ. ಆ ಬಹಿರಂಗ ಶಕ್ತಿ ಅಂತ ಹೇಳಿದ್ರೆ 8 ಸಂಖ್ಯೆಯಲ್ಲಿರುವಂತಹ ಶಕ್ತಿಗಳು: ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಮನ, ಬುದ್ಧಿ, ಅಹಂಕಾರ. ಮತ್ತು ಈ ಜೀವಾತ್ಮನು ಅಂದ್ರೆ ತಟಸ್ಥ ಶಕ್ತಿ, ಆತನು ಅವುಗಳಿಗಿಂತ ಶ್ರೇಷ್ಠನಾಗಿದ್ದಾನೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತ ಪ್ರಭವ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ 2 ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ
ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಒಂದು ಜೀವಿಯು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಈ ಎರಡು ವಸ್ತುಗಳನ್ನ ಹೊಂದಿರಬೇಕು. ಒಂದು ಬಹಿರಂಗ ಶಕ್ತಿ, ಇನ್ನೊಂದು ತಟಸ್ಥ ಶಕ್ತಿ. ಆದ್ರೆ ಈ ಎರಡೂ ಶಕ್ತಿಗಳಿಗೂ ಮೂಲವಾಗಿರುವಂತಹದ್ದು ಅದು ಭಗವಂತ ಅಥವಾ ಭಗವಂತನ ಅಂತರಂಗ ಶಕ್ತಿಯಾಗಿದೆ. ಮತ್ತು ಭಗವಂತನಿಗಿಂತಲೂ ಶ್ರೇಷ್ಠವಾದದ್ದು ಯಾವುದಾದ್ರೂ ಇರ್ಬೋದಾ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಯಾಕಂದ್ರೆ ಮೊದಲು ಭಗವಂತ ಏನು ಹೇಳಿದ? ಬಹಿರಂಗ ಶಕ್ತಿಯ ಬಗ್ಗೆ ಹೇಳಿದ, ಆಮೇಲೆ ತಟಸ್ಥ ಶಕ್ತಿಯ ಬಗ್ಗೆ ಹೇಳಿದ, ನಂತರ ಈಗ ಉನ್ನತ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇದಕ್ಕಿಂತಲೂ ಶ್ರೇಷ್ಠವಾದದ್ದು ಏನಾದ್ರೂ ಇರಬಹುದಾ ಅನ್ನುವ ಪ್ರಶ್ನೆಗೆ ಭಗವಂತ ಇಲ್ಲಿ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾ ಇದ್ದಾನೆ. ಮತ್ತ ಪರತರಂ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಈ ಒಂದು ಸ್ಪಷ್ಟನೆಯನ್ನ ಭಗವಂತ ಕೊಡ್ತಾ ಇದ್ದಾನೆ. ಏನಂದ್ರೆ, ನನಗಿಂತ ಶ್ರೇಷ್ಠವಾದದ್ದು ಇನ್ನೊಂದು ಇದೆ ಅಂತ ಹೇಳಿ ನೀನು ಯೋಚನೆ ಮಾಡಬೇಡ. ನನಗಿಂತ ಶ್ರೇಷ್ಠವಾದ ಇನ್ನೊಂದು ಶಕ್ತಿ ಇಲ್ಲ. ಆದ್ರೆ ನನ್ನ ಶಕ್ತಿ ಎಲ್ಲ ಕಡೆ ಕಾಣುವುದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಒಂದು ಮಣಿಯನ್ನ ಪೋಣಿಸಿರುವಂತಹ ದಾರ, ಆ ದಾರ ಕಾಣಿಸುವುದಿಲ್ಲ, ಕೇವಲ ಮಣಿ ಮಾತ್ರ ಕಾಣಿಸ್ತದೆ. ಹಾಗೆ ಹೂವನ್ನ ಕಟ್ಟಿರುವಂತಹ ದಾರ ಕಾಣುವುದಿಲ್ಲ, ಹೂವು ಮಾತ್ರ ಕಾಣಿಸ್ತದೆ. ಹಾಗೆ ಪ್ರಪಂಚದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇರುವುದು ಅಷ್ಟೇ ಕಾಣ್ತದೆ. ಆದ್ರೆ ನಮಗೆ ಭಗವಂತನಿರುವುದು ನಮಗೆ ಕಾಣುವುದಿಲ್ಲ. ಯಾಕಂದ್ರೆ ಆ ಭಗವಂತನ ಶಕ್ತಿಯು ಅಷ್ಟೊಂದು ಪರಿಪೂರ್ಣವಾಗಿರ್ತದೆ. ಅದು ಯಾವ ರೀತಿಯಾಗಿ ಭಗವಂತನ ಶಕ್ತಿಯು ಈ ಪ್ರಪಂಚವನ್ನ ನಡೆಸಿಕೊಂಡು ಹೋಗ್ತಾ ಇದೆ ಅನ್ನುವುದನ್ನ ಮುಂದಿನ ಶ್ಲೋಕದಲ್ಲಿ ಭಗವಂತನೇ ಸ್ವತಃ ವಿವರಿಸ್ತಾನೆ. ಯಾವ ರೀತಿ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದಾಖೇ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಇದು ಭಗವಂತನ ಸಾಕ್ಷಾತ್ಕಾರದಲ್ಲಿ ಒಟ್ಟು 3 ಹಂತಗಳಿವೆ. ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಅಂತ ಹೇಳಿ. ಬ್ರಹ್ಮನ್ ಸಾಕ್ಷಾತ್ಕಾರ ಮೊದಲ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ 2ನೇ ಹಂತ, ಭಗವಾನ್ ಸಾಕ್ಷಾತ್ಕಾರ ಅತ್ಯಂತ ಉನ್ನತವಾದದ್ದು. ಇಲ್ಲಿ ಭಗವಂತನು ಈಗ ಹೇಳ್ತಾ ಇರುವಂತದ್ದು ಬ್ರಹ್ಮನ್ ಸಾಕ್ಷಾತ್ಕಾರದ ವಿಚಾರವಾಗಿ. ಅಂದರೆ ಈ ಪ್ರಪಂಚದಲ್ಲಿರುವಂತಹ ವಿವಿಧ ವಸ್ತುಗಳನ್ನು, ವಿಷಯಗಳನ್ನು ಕಂಡು ಅದರಲ್ಲಿ ಭಗವಂತನ ಒಂದು ಶಕ್ತಿಯನ್ನು ಗುರುತಿಸುವಂತಹ ವಿಚಾರ. ಹೇಗೆ ಆ ನೀರಿನಲ್ಲಿ, ನಾವು ಕುಡಿಯುವ ನೀರಿನಲ್ಲಿ ಒಂದು ರುಚಿ ಇದೆ, ಆ ರುಚಿಯು ಭಗವಂತನಿಂದಲೇ ಬರುವುದು. ಸೂರ್ಯಚಂದ್ರರಲ್ಲಿರುವ ಬೆಳಕು ಭಗವಂತನಿಂದಲೇ ಬರುವುದು. ವೇದವಾಂತರದ ಓಂಕಾರವು ಭಗವಂತನೇ. ಆಕಾಶದಲ್ಲಿರುವ ಶಬ್ದ, ಪುರುಷರಲ್ಲಿರುವ ಪೌರುಷ, ಇದೆಲ್ಲವೂ ಕೂಡ ಭಗವಂತನಿಂದಲೇ ಬರ್ತಾ ಇದೆ. ಈ ರೀತಿ ಇವುಗಳು ನಮಗೆ ಬಾಹ್ಯವಾಗಿ ಕಾಣುವುದಿಲ್ಲ. ಆದ್ರೆ ಯಾವಾಗ ನಾವು ಗುರು ಸಾಧು ಶಾಸ್ತ್ರದಿಂದ ತಿಳಿದುಕೊಳ್ತೇವೋ ಆಗ ಮಾತ್ರ ಇವುಗಳನ್ನೆಲ್ಲ ಗುರುತಿಸ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆ ಕಾರಣದಿಂದಲೇ ಇಲ್ಲಿ ಭಗವಂತನು ಸೂತ್ರೇ ಮಣಿಗಣ ಇವ ಅಂತ ಹೇಳಿ ಕರೆದಿರೋದು. ಆ ಸೂತ್ರವು ನಮಗೆ ಕಾಣುವುದಿಲ್ಲ, ಕೇವಲ ಮಣಿಗಳು ಮಾತ್ರ ಕಾಣಿಸ್ತವೆ. ಕೃಷ್ಣನು ನೀರಿನ ರುಚಿಯ ಬಗ್ಗೆ ಏಕೆ ಮಾತನಾಡುತ್ತಾನೆ? ನಾವು ನೀರನ್ನ ಪ್ರತಿದಿನ ಕುಡಿತೇವೆ. ನಮಗೆ ನೀರು ಅನ್ನುವಂಥದ್ದು ಯಾವಾಗಲೂ ಬೇಕು. ಕುಡಿಲಿಕ್ಕೆ ನೀರು ಬೇಕು, ಸ್ವಚ್ಛಗೊಳಿಸ್ಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ, ಎಲ್ಲದಕ್ಕೂ ನೀರು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಸ್ತು. ಆ ನೀರನ್ನ ಕುಡಿಯದೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರತಿ ಸಲ ನಾವು ನೀರನ್ನ ಕುಡಿಯುವಾಗಲೂ ಆ ಭಗವಂತನನ್ನ ನೆನೆಯಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣಕ್ಕಾಗಿಯೇ ಭಗವಂತನು ನಮಗೆ ಸುಲಭವಾಗಿ ಲಭ್ಯವಿರುವಂತಹ ಉದಾಹರಣೆಗಳನ್ನೇ ತೆಗೆದುಕೊಂಡು ಆತನ ಒಂದು ಶಕ್ತಿಯನ್ನ ವಿವರಿಸ್ತಾ ಇದ್ದಾನೆ. ಇನ್ನು ಭಗವದ್ಗೀತೆಯಲ್ಲಿ 8ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ಭಗವಂತ ಬೇರೆ ಬೇರೆ ವಿಷಯಗಳನ್ನ ತಿಳಿಸಿಕೊಡ್ತಾ ಇದ್ದಾನೆ. ತಾನು ಯಾವುದರಲ್ಲಿ ಏನಾಗಿದ್ದೇನೆ ಅಂತೇಳಿ, ನೀರಿನಲ್ಲಿ ರುಚಿ, ಸೂರ್ಯಚಂದ್ರರಲ್ಲಿ ಬೆಳಕು, ಆ ರೀತಿ ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ. ಅವುಗಳನ್ನೆಲ್ಲ ತಾವು ಓದಿಕೊಂಡು ಅದರ ವಿಚಾರವನ್ನ ತಿಳ್ಕೊಳ್ಬಹುದು. ಇಷ್ಟೆಲ್ಲ ಹೇಳಿದ್ರು ಕೂಡ ಭಗವಂತನ ಬಗ್ಗೆ ಜನರಿಗೆ ಯಾಕೆ ಗೊತ್ತಾಗುವುದಿಲ್ಲ? ಸಾಮಾನ್ಯವಾಗಿ ಜನರು 3 ಗುಣಗಳಿಂದ ಕೂಡಿರ್ತಾರೆ: ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಈ ಸತ್ವ, ರಜಸ್, ತಮಸ್ ಅನ್ನುವಂಥದ್ದು ನಾವು ನೋಡುವಂತಹ ದೃಷ್ಟಿಗೆ ಒಂದು ರೀತಿಯಾದಂತಹ ಬಣ್ಣವನ್ನ ಹಚ್ಚಿದ ಹಾಗೆ. ಸತ್ವಗುಣವನ್ನ ನಾವು ಹಳದಿ ಬಣ್ಣದ
ಹಳದಿ ಬಣ್ಣ ಅಂತ ಹೇಳಿದ್ರೆ, ರಜೋಗುಣವನ್ನ ಕೆಂಪು ಬಣ್ಣ ಮತ್ತು ತಮೋ ಗುಣವನ್ನ ಕಪ್ಪು ಬಣ್ಣ ಅಂತ ಹೇಳಿದ್ರೆ, ನಾವು ಹಳದಿ ಕಪ್ಪು ಅಥವಾ ಕೆಂಪು ಬಣ್ಣದ ಕನ್ನಡಕವನ್ನ ಹಾಕಿಕೊಂಡು ಪ್ರಪಂಚವನ್ನ ನೋಡಿದಾಗ ಪ್ರಪಂಚವೆಲ್ಲ ಬಣ್ಣವಾಗಿ ಕಾಣ್ತದೆ. ಆದ್ರೆ ನಿಜವಾದ ಬಣ್ಣವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ನಾವು 3 ಗುಣಗಳ ಮೂಲಕ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹೋದಾಗ ಆತನನ್ನ ಅವನಿದ್ದ ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಭಗವಂತನನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಮೊದಲು ಆ 3 ಗುಣಗಳಿಂದ ನಾವು ಹೊರಗೆ ಬರಬೇಕು. ಅದನ್ನ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏಚೈವ ಸಾತ್ವಿಕ ಭಾವ ರಾಜಸಸ್ತಾಮಸಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವ ಹಂತೇಶು ತೇಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ಮತ್ತು ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಾಗಿ ಅವು ನನ್ನಲ್ಲಿರುವು. ಇವುಗಳೆಲ್ಲ ಭಗವಂತನದೇ ಸೃಷ್ಟಿ, ಆದರೆ ಭಗವಂತನನ್ನ ಬಂಧಿಸ್ಲಿಕ್ಕೆ ಅವುಗಳಿಗೆ ಸಾಧ್ಯ ಆಗುವುದಿಲ್ಲ. ತ್ರಿಭಿರ್ಗುಣಮಯೈರ್ಭಾವೈರ್ ಏಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮಂ ವ್ಯಯಂ. ಸಾತ್ವಿಕ ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಈ ರೀತಿ 3 ಗುಣಗಳಿಂದಾಗಿ ಜೀವಿಗಳಿಗೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಚಿತ್ರದಲ್ಲಿ ಕಾಣಬಹುದು 3 ಗುಣಗಳು ಜನರನ್ನ ಆಡಿಸ್ತಾ ಇವೆ ಮತ್ತು 3 ಗುಣಗಳ ಮೇಲೆ ಭಗವಂತ ಇದ್ದಾನೆ. ಅದೇ ರೀತಿ ಕೆಳಗಿನ ಚಿತ್ರದಲ್ಲಿಯೂ ಕಾಣಬಹುದು ಒಬ್ಬ ವ್ಯಕ್ತಿ ಹೇಗೆ ಕಾಮಕ್ರೋಧಗಳಿಗೆ ಬಲಿಯಾಗಿ ಆ ಭಗವಂತನಿಂದ ದೂರವಾಗ್ತಾ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ವ್ಯಕ್ತಿಯು ಮಾಯೆಯ ಹಿಡಿತವನ್ನು ಹೇಗೆ ಜಯಿಸಬಹುದು? ಈಗ ಮಾಯೆ ಅಂತ ಹೇಳಿದ್ರೆ ಏನು? 3 ಗುಣಗಳು, ಸತ್ವ ರಜಸ್ ತಮಸ್. ಈ ಗುಣಗಳಿಂದ ಹೊರಗೆ ಬರದೆ ನಮಗೆ ವಾಸ್ತವ ಸಂಗತಿ ಏನು ಅಂತೇಳಿ ಅರ್ಥ ಆಗುದಿಲ್ಲ. ಹಾಗಾದ್ರೆ ಇದರಿಂದ ಹೊರಗೆ ಬರುವ ದಾರಿ ಯಾವುದು? ಮಾಯೆಯಿಂದ ತಪ್ಪಿಸಿಕೊಳ್ಬೇಕು ಅಂತ ಹೇಳಿದ್ರೆ ಆ ಮಾಯೆಯ ಅಧಿಕಾರಿ ಅಥವಾ ಅಧಿಪತಿ ಯಾರಿದ್ದಾರೆ, ಮಾಯಾಪತಿ ಯಾರಿದ್ದಾರೆ, ಅವರಲ್ಲಿ ನಾವು ಶರಣಾಗತಿಯನ್ನ ಹೊಂದುವ ಮೂಲಕ ಮಾಯೆಯ ಹಿಡಿತದಿಂದ ಹೊರಗೆ ಬರಬಹುದು. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದಾದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಈ 3 ಗುಣಗಳು ಸತ್ವ ರಜಸ್ ತಮಸ್ಸು ಅಂತ ಏನಿದೆ, ಈ 3 ಗುಣಗಳಿಂದ ಪಾರಾಗಬೇಕಾದ್ರೆ ಭಗವಂತನಿಗೆ ಶರಣಾಗುವುದೊಂದೇ ದಾರಿ, ಬೇರೆ ದಾರಿಯೇ ಇಲ್ಲ. ಭಗವಂತ ತನಗೆ ಶರಣಾಗುವಂತಹ ವಿಧಾನವನ್ನ ಹೇಳಿದ್ರೂ ಕೂಡ, ತನಗೆ ಶರಣಾದ್ರೆ ಮಾಯೆಯಿಂದ ವ್ಯಕ್ತಿ ಹೊರಗೆ ಬರಬಹುದು ಅಂತ ಹೇಳಿದ್ರೂ ಕೂಡ ಜನರು ಭಗವಂತನಿಗೆ ಶರಣಾಗುವುದಿಲ್ಲ. ಇದಕ್ಕೆ ಭಗವಂತ 4 ಉದಾಹರಣೆಗಳನ್ನು ಕೊಡ್ತಾನೆ. 4 ರೀತಿಯ ಜನರು ಭಗವಂತನಿಗೆ ಶರಣಾಗ್ತಾರೆ ಮತ್ತು 4 ರೀತಿಯ ಜನರು ಯಾರು ಶರಣಾಗುವುದಿಲ್ಲ ಅನ್ನೋದನ್ನ ಇಲ್ಲಿ ಭಗವಂತನು ತಿಳಿಸ್ತಾ ಇದ್ದಾನೆ. ಭಗವಂತನಿಗೆ ಶರಣಾಗದೇ ಇರುವಂತಹ 4 ಜನರು ಯಾರು ಅಂತ ಹೇಳಿದ್ರೆ, ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯೆಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಂ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟರಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಈ 4 ರೀತಿಯಾದಂತಹ ಜನರು ಭಗವಂತನಿಗೆ ಶರಣಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಆ 4 ರೀತಿಯಾದಂತಹ ಜನರು ಅಂತ ಹೇಳಿದ್ರೆ, ಮೂರ್ಖರು, ನರಾಧಮರು, ಮಾಯೆಯ ಅಪಹೃತ ಜ್ಞಾನ, ಮಾಯೆಯಿಂದ ಜ್ಞಾನ ನಷ್ಟರಾದವರು ಮತ್ತು ಆಸುರಿ ಸ್ವಭಾವವನ್ನು ಹೊಂದಿರುವವರು. ಮೂರ್ಖರು ಅಂತ ಹೇಳಿದ್ರೆ ಯಾರಿಗೆ ಆಧ್ಯಾತ್ಮಕ್ಕೆ ಸ್ವಲ್ಪವೂ ಸಮಯವೇ ಇಲ್ಲವೋ, ಕೇವಲ ಈ ಒಂದು ಭೌತಿಕವಾದಂತಹ ವಿಚಾರಗಳಲ್ಲೇ ತಮ್ಮ ಸಮಯವನ್ನ ವ್ಯರ್ಥವಾಗಿ ಕಳೀತಾರೋ ಅಂಥವರನ್ನ ಮೂಢರು ಅಥವಾ ಮೂರ್ಖರು ಅಂತ ಹೇಳಿ ಕರೀತಾರೆ. ಇನ್ನು ನರಾಧಮ ಅಂತ ಹೇಳಿದ್ರೆ ಮನುಷ್ಯರಲ್ಲೇ ಅತ್ಯಂತ ಅಧಮನಾಗಿರುವವನು. ಮನುಷ್ಯ ಜನ್ಮವನ್ನ ಪಡೆದು ಕೂಡ ಭಗವಂತನ ಭಕ್ತಿಯನ್ನ ಮಾಡಲಿಕ್ಕೆ ಆ ಒಂದು ಶ್ರೇಷ್ಠ ಜನ್ಮವನ್ನ ಉಪಯೋಗಿಸದೇ ಇರುವಂತಹ ವ್ಯಕ್ತಿ, ಅವನನ್ನ ನರಾಧಮ ಅಂತ ಹೇಳಿ ಇಲ್ಲಿ ಕರೀತಾರೆ. ಅಥವಾ ಭಕ್ತಿಯನ್ನ ಪ್ರಾರಂಭಿಸಿ ಅದನ್ನ ಅರ್ಧಕ್ಕೆ ಬಿಟ್ಟು ಬಿಡುವಂತಹ ವ್ಯಕ್ತಿಯನ್ನು ನರಾಧಮ ಅಂತ ಹೇಳಿ ಕರೀತಾರೆ.
ಮಾಯೆಯ ಅಪಹೃತ ಜ್ಞಾನ, ಭೌತಿಕವಾದಂತಹ ಜ್ಞಾನವನ್ನ ಬೆಳೆಸಿಕೊಂಡ ನಂತರ ವ್ಯಕ್ತಿಯು ಭಗವಂತನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತಹ ನಾಸ್ತಿಕ ಭಾವವನ್ನ ಹೊಂದಿದ್ರೆ ಅದನ್ನ ಮಾಯೆಯ ಅಪಹೃತ ಜ್ಞಾನ ಅಂತ ಕರೀತಾರೆ. ಆಸುರಂ ಭಾವಮಾಶ್ರಿತ ಅಂತ ಹೇಳಿದ್ರೆ ಅಸುರ ಪ್ರವೃತ್ತಿ ಉಳ್ಳವರು, ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು ಅವರ ದುಃಖದಲ್ಲಿ ತಾವು ಸುಖವನ್ನ ಅನುಭವಿಸುವಂತಹ ವ್ಯಕ್ತಿಗಳನ್ನ ನರಾಧಮರು ಅಂತ ಹೇಳಿ ಇವು ಆಸುರಿ ಭಾವಮಾಶ್ರಿತ ಅಂತ ಹೇಳಿ ಕರೀತಾರೆ. ಹೀಗೆ 4 ಉದಾಹರಣೆಗಳನ್ನ ನಾವು ಕೊಡ್ಬೋದು ಪ್ರತಿಯೊಂದಕ್ಕೆ ಕೂಡ. ಇಲ್ಲಿ ಮೂಢ ಅಂತ ಹೇಳಿದ್ರೆ ಅದು ಕತ್ತೆಯನ್ನ ಮೂರ್ಖನಿಗೆ ಹೋಲಿಸ್ತಾರೆ. ಯಾಕಂದ್ರೆ ಕತ್ತೆಗೆ ತಿನ್ಲಿಕ್ಕೆ ಸ್ವಲ್ಪ ಹುಲ್ಲು ಬೇಕು, ಅದಕ್ಕೋಸ್ಕರ ಇಷ್ಟೊಂದು ಕಷ್ಟಪಡುವಂತಹ ಅಗತ್ಯ ಇಲ್ಲ. ಹಾಗೆ ಮೂಢನಿಗೆ, ನರಾಧಮನಿಗೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಮನುಷ್ಯ ಜನ್ಮವನ್ನ ಪಡೆದು ಕೂಡ ಅದನ್ನು ಸರಿಯಾಗಿ ಬಳಸಿಕೊಳ್ಳದೆ ಜೀವನವನ್ನ ವ್ಯರ್ಥವಾಗಿ ಕಳೆಯುವಂತಹದ್ದು. ಇಲ್ಲಿ ನರಾಧಮ ಅಂತ ಹೇಳಿದ್ರೆ ಈ ಇಬ್ಬರು ಜಗಾಯಿ ಮತ್ತೆ ಮಧಾಯಿಯ ಒಂದು ಕಥೆಯನ್ನ ನಾವು ತಿಳ್ಕೊಳ್ಬಹುದು. ಇದು ಚೈತನ್ಯ ಚರಿತಾಮೃತದಲ್ಲಿರುವಂತಹ ಕಥೆ. ಅವರು ಮನುಷ್ಯ ಜನ್ಮವನ್ನ ಪಡೆದು ಕೂಡ ಅದನ್ನು ವ್ಯರ್ಥವಾಗಿ ಕಳೀತಾ ಇದ್ರು. ಇನ್ನು ಮಾಯೆಯ ಅಪಹೃತ ಜ್ಞಾನ ಅಂತ ಹೇಳಿದ್ರೆ ಭೌತಿಕ ಜ್ಞಾನವನ್ನ ಅತಿಯಾಗಿ ಪಡೆದಂತಹ ವ್ಯಕ್ತಿ ಭಗವಂತನಿಗೆ ಶರಣಾಗುವುದಿಲ್ಲ. ಹಾಗೆ ಆಸುರಂ ಭಾವಮಾಶ್ರಿತ, ರಾವಣನಂತಹ ಅಸುರರು ಅಸುರ ಪ್ರವೃತ್ತಿ ಉಳ್ಳವರಾಗಿ ಭಗವಂತನಿಗೆ ಶರಣಾಗ್ಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಇನ್ನು ಭಗವಂತನಿಗೆ ಶರಣಾಗುವಂತಹ 4 ಜನರನ್ನ ಭಗವಂತ ವಿವರಿಸ್ತಾನೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಭರತವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಈಗ ಯಾರಿಗೆ ಒಂದು ಕಷ್ಟ ಇದೆ ಜೀವನದಲ್ಲಿ, ಆರ್ತ, ಅಂತಹವರು ಭಗವಂತನ ಹತ್ರ ಬರ್ತಾರೆ. ಅಥವಾ ದುಡ್ಡಿನ ಆಸೆ ಇದೆ ಅಥವಾ ದುಡ್ಡಿನ ತುಂಬಾ ಕಷ್ಟ ಇದೆ, ಅಂತಹ ವ್ಯಕ್ತಿಗಳು ಅರ್ಥಾರ್ಥಿ ಅಂತ ಹೇಳಿ ಭಗವಂತನ ಹತ್ರ ಬರ್ತಾರೆ. ಆಮೇಲೆ ಜಿಜ್ಞಾಸು, ಒಂದು ಕುತೂಹಲ, ಈ ಭಕ್ತಿ ಅಂದ್ರೆ ಏನು, ಭಗವಂತ ಅಂದ್ರೆ ಏನು ಅನ್ನುವ ಕುತೂಹಲ ಇದ್ದವರು ಕೂಡ ಬರ್ತಾರೆ. ಕೊನೆಗೆ ಜ್ಞಾನಿ, ಭಗವಂತನ ಕುರಿತಾಗಿ ತಿಳಿದಂತಹ ವ್ಯಕ್ತಿಯು ಭಗವಂತನ ಸೇವೆಯನ್ನ ಮಾಡಲಿಕ್ಕೆ ಬರ್ತಾನೆ. ಹೀಗೆ 4 ರೀತಿಯ ಜನರು ಭಗವಂತನ ಹತ್ರ ಶರಣಾಗ್ತಾರೆ ಅಂತೇಳಿ ತಿಳಿಸ್ತಾರೆ. ಇದಕ್ಕೊಂದೊಂದು ಉದಾಹರಣೆಯನ್ನು ಕೂಡ ನಾವು ತೆಗೆದುಕೊಳ್ಳಬಹುದು. ಯಾವುದು ಅಂತ ಹೇಳಿದ್ರೆ ಆರ್ಥನಿಗೆ ಗಜೇಂದ್ರನ ಉದಾಹರಣೆ ಕೊಡ್ತಾರೆ. ಗಜೇಂದ್ರ ಮೊಸಳೆಯ ಬಾಯಿಯಲ್ಲಿ ಸಿಕ್ಕಿಕೊಂಡು ತಾನು ಬಹಳ ಕಷ್ಟಪಡ್ತಾ ಇರ್ತಾನೆ. ಅದರಿಂದ ಆತನನ್ನ ಆರ್ಥ ಅನ್ನುವಂತಹ ಉದಾಹರಣೆಗೆ ತಿಳಿಸ್ತಾರೆ. ಇನ್ನು ಧ್ರುವ ಮಹಾರಾಜ ಆ ಭಗವಂತನ ಹತ್ರ ಒಂದು ಸಾಮ್ರಾಜ್ಯದ ಆಸೆಯಿಂದಾಗಿ ಬಂದ, ಅದರಿಂದ ಅವನನ್ನ ಅರ್ಥಾರ್ಥಿ ಅಂತೇಳಿ ಕರೀತಾರೆ. ಇನ್ನು ಜಿಜ್ಞಾಸುಗಳು ಯಾರು ಅಂತ ಹೇಳಿದ್ರೆ ಈ ನೈಮಿಷಾರಣ್ಯದಲ್ಲಿರುವಂತಹ ಋಷಿ ಮುನಿಗಳು. ಅವರು ಭಗವಂತನ ಕುರಿತಾಗಿ ಜಿಜ್ಞಾಸೆಯನ್ನ ಮಾಡ್ತಾ ಸೂತ ಗೋಸ್ವಾಮಿಗಳನ್ನ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಮೂಲಕ ಶ್ರೀಮದ್ ಭಾಗವತವು ನಮಗೆ ದೊರಕಿದೆ. ಇನ್ನು ಜ್ಞಾನಿ ಅಂತ ಹೇಳಿದ್ರೆ ಶುಕದೇವ ಗೋಸ್ವಾಮಿಗಳು ಜ್ಞಾನಿಗೆ ಉದಾಹರಣೆ ಆಗ್ತಾರೆ. ಅವರು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಆ ಮಾಯೆಯ ಒಂದು ಪ್ರಭಾವವನ್ನು ಅರ್ಥ ಮಾಡಿಕೊಂಡವರಾಗಿದ್ರು. ಹಾಗೆ ಪರೀಕ್ಷಿತ ಮಹಾರಾಜನಿಗೆ ಅವರು ಶ್ರೀಮದ್ ಭಾಗವತವನ್ನು ಕೂಡ ತಿಳಿಸಿಕೊಡ್ತಾರೆ. ಆರ್ತ ಅನ್ನುವುದಕ್ಕೆ ಇನ್ನೊಂದು ಉದಾಹರಣೆ ದ್ರೌಪದಿ. ಯಾವಾಗ ದ್ರೌಪದಿ ಅಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲಿರುವಾಗ ಅವಳ ಒಂದು ಮಾನವನ್ನ ರಕ್ಷಣೆ ಮಾಡುವಂತಹ ಕಾರ್ಯವನ್ನ ಭಗವಂತನು ಮಾಡ್ತಾನೆ. ಇನ್ನು ಅರ್ಥಾರ್ಥಿಯಾಗಿ ಸುಗ್ರೀವನು ಕೂಡ ಶ್ರೀರಾಮನಲ್ಲಿ ಬರ್ತಾನೆ, ತನ್ನ ರಾಜ್ಯವನ್ನ ತನಗೆ ಹಿಂದಕ್ಕೆ ತೆಗೆದುಕೊಡು ಅಂತೇಳಿ. ಆದ್ರಿಂದ ಅವನನ್ನು ಕೂಡ ಅರ್ಥಾರ್ಥಿಯ ಒಂದು ಉದಾಹರಣೆಗೆ ಸೇರಿಸಬಹುದು. ಈ ರೀತಿ 4 ರೀತಿಯಾದಂತಹ ಜನರು ಭಗವಂತನಿಗೆ ಶರಣಾಗ್ತಾರೆ. 4 ರೀತಿಯ ಜನರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿ ನಾವು ನೋಡುದಾದ್ರೆ ಅದು ಜ್ಞಾನಿ. ಆರ್ತ, ಜಿಜ್ಞಾಸು, ಅರ್ಥಾರ್ಥಿ ಇವರು ತಮ್ಮ ಒಂದು ಏನು ಬೇಡಿಕೆ ಇದೆ ಅದು ಮುಗಿದಾಗ ಅವರು ಬಿಟ್ಟು ಹೋಗಬಹುದು. ಆದ್ರೆ ಯಾರು ಭಗವಂತನ ಭಕ್ತಿಯನ್ನ ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಅದು ಜ್ಞಾನಿಗಳಾದವರು, ಯಾರು ಭಗವಂತನ ಕುರಿತಾಗಿ ತಿಳಿದಿದ್ದಾರೋ ಅವರು. ಅರ್ಥಾರ್ಥಿ ಜಿಜ್ಞಾಸುಗಳು
ಭಗವಂತನ ಕುರಿತಾಗಿ ಜ್ಞಾನವನ್ನ ಬೆಳೆಸಿಕೊಂಡ್ರೆ ಅವರು ಕೂಡ ಭಕ್ತಿಯಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋರ್ಥಂ ಅಹಂ ಅಹಂ ಸಚ ಮಮ ಪ್ರಿಯ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಹೀಗೆ ಭಗವಂತನ ಭಕ್ತಿಯನ್ನ ಮಾಡಲಿಕ್ಕೆ ಜ್ಞಾನಿಯಾದವನು ಬಹಳ ಉತ್ತಮನಾದವನು. ಉಳಿದವರು ಆರ್ತ ಕಷ್ಟದಲ್ಲಿರುವವನು ತನ್ನ ಕಷ್ಟ ದೂರವಾದ ಮೇಲೆ ಭಕ್ತಿಯನ್ನ ಬಿಟ್ಟು ಬಿಡಬಹುದು. ಅರ್ಥಾರ್ಥಿ ದುಡ್ಡು ಬೇಕು ಅಂತ ಹೇಳಿ ಭಗವಂತನ ಹತ್ರ ಬಂದವರು ಅವರಿಗೆ ಬೇಕಾದಂತಹ ಆ ಒಂದು ಭೌತಿಕ ಲಾಭ ದೊರೆತ ಮೇಲೆ ಭಕ್ತಿಯನ್ನು ಬಿಟ್ಟು ಬಿಡಬಹುದು. ಅಥವಾ ಜಿಜ್ಞಾಸು ತನ್ನ ಕುತೂಹಲ ನಿವಾರಣೆಯಾದ ಮೇಲೆ ತಾನು ಬಿಟ್ಟು ಹೋಗ್ಬೋದು. ಆದ್ರೆ ಜ್ಞಾನಿಯಾದವನು ನಿರಂತರವಾಗಿ ಆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ. ಈ ರೀತಿ ಜ್ಞಾನಿಯಾದವನು ಇರುವವರಲ್ಲಿ 4 ಜನರಲ್ಲಿ ಶ್ರೇಷ್ಠನಾಗಿದ್ದಾನೆ. ಜ್ಞಾನಿಯ ಕುರಿತಾಗಿ ಇಲ್ಲಿ ಭಗವಂತನು ಹೇಳುತ್ತಾನೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಭಗವಂತನ ಕುರಿತಾಗಿ ತಿಳಿದುಕೊಂಡು ಭಗವಂತನಿಗೆ ಶರಣಾಗುವಂತಹದ್ದು ಅದು ಜನ್ಮ ಜನ್ಮಾಂತರಗಳ ಒಂದು ಕಾರ್ಯವಾಗಿರುತ್ತದೆ. ಬಹಳಷ್ಟು ಜನ್ಮಗಳಲ್ಲಿ ಆತನು ಸಂಪಾದಿಸಿದಂತಹ ಆ ಜ್ಞಾನದ ಬಲದಿಂದ ಆ ಭಗವಂತನಿಗೆ ಆತನು ಶರಣಾಗ್ತಾನೆ. ಹೀಗೆ ಅಂತಹ ವ್ಯಕ್ತಿಗಳು ಬಹಳ ದುರ್ಲಭರಾದಂಥವರು. ಎಲ್ಲರೂ ಈ ಹಂತದಲ್ಲಿ ಇರುವುದಿಲ್ಲ ಅಂತ ಹೇಳಿ ಭಗವಂತನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಭಗವಂತನನ್ನ ಅವನಿರುವಂತೆ ತಿಳಿಯದೇ ಇರುವವರು ಯಾರು ಅಂತ ಹೇಳಿದ್ರೆ ಅವರು ನಿರಾಕಾರವಾದಿಗಳು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಜನರು ಯಾವಾಗ ಭಕ್ತರ ಸಂಘಕ್ಕೆ ಬರುವುದಿಲ್ಲ, ತಾವಾಗಿಯೇ ಆಧ್ಯಾತ್ಮವನ್ನ ಅಭ್ಯಾಸ ಮಾಡ್ತಾರೆ ತಮ್ಮ ಸ್ವಂತ ತಪಸ್ಸಿನ ಶಕ್ತಿಯಿಂದ, ಆಗ ಅವರು ಹೆಚ್ಚಾಗಿ ನಿರಾಕಾರವಾದದಲ್ಲಿ ಕೊನೆಗೊಳ್ಳುತ್ತಾರೆ. ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಕಷ್ಟಗಳಿಗೂ ಮೂಲ ಕಾರಣ ಈ ಶರೀರ. ಈ ಶರೀರವನ್ನ ನಾವು ತ್ಯಾಗ ಮಾಡಿಬಿಟ್ರೆ ಯಾವುದೇ ಕಷ್ಟಗಳು ಇರುವುದಿಲ್ಲ. ಹಾಗಾಗಿ ಇಂತಹ ಜನರು ಯಾರು ನಿರಾಕಾರವಾದಿಗಳಾಗಿರ್ತಾರೆ ಅವರು ಭಗವಂತನಿಗೆ ಆಕಾರವಿಲ್ಲ, ಭಗವಂತ ಅವನು ಅವತರಿಸುವಾಗ ಒಂದು ಶರೀರವನ್ನ ಪಡೆದುಕೊಂಡು ಬರ್ತಾನೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಭಗವಂತನಿಗೂ ಅವನ ಶರೀರಕ್ಕೂ ವ್ಯತ್ಯಾಸವಿಲ್ಲ. ಅವನು ಸಚ್ಚಿದಾನಂದ ವಿಗ್ರಹನಾಗಿದ್ದಾನೆ. ನಮಗೆ ಭೌತಿಕವಾದಂತಹ ಶರೀರ ಇದೆ, ಆದ್ರೆ ಭಗವಂತನಿಗೆ ಆಧ್ಯಾತ್ಮಿಕ ಶರೀರ ಮಾತ್ರ ಇರುವಂತಹದ್ದು. ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳದ ಜನರು ಭಗವಂತನಿಗೆ ಆಕಾರವೇ ಇಲ್ಲ ಅಂತ ಹೇಳಿ ತಿಳ್ಕೊಳ್ತಾರೆ. ಇದು ಅವ್ಯಕ್ತಂ ವ್ಯಕ್ತಿಮಾಪನ್ನಂ. ಭಗವಂತನನ್ನ ತಿಳ್ಕೊಳ್ಳುವವರು ಅವರನ್ನ ಇಲ್ಲಿ ಅಬುದ್ಧಯ ಅಂತ ಹೇಳಿದ್ದಾರೆ. ಅಂದ್ರೆ ಅವರಿಗೆ ಬುದ್ಧಿಯು ಕಡಿಮೆ ಇದೆ, ಬುದ್ಧಿಯೇ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಭಗವಂತನ ಆ ಒಂದು ದೇವತೆಗಳ ಆರಾಧನೆಯನ್ನ ಮಾಡುವಂತವರನ್ನ ಅಲ್ಪಬುದ್ಧಯ ಅಂತ ಹೇಳಿದ್ರೆ, ನಿರಾಕಾರವಾದವನ್ನ ಯಾರು ಪ್ರತಿಪಾದನೆ ಮಾಡ್ತಾರೋ ಅವರನ್ನ ಅಬುದ್ಧಯ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಸುಕೃತಿಗಳು ಅಥವಾ ಪುಣ್ಯವಂತರು ಯಾರು ಭಗವಂತನಿಗೆ ಶರಣಾಗ್ತಾರೆ ಅವರಿಗೆ ಕೆಲವೊಂದು ಉದಾಹರಣೆಗಳನ್ನು ಕೂಡ ಆಗ್ಲೇ ನಾವು ನೋಡಿದ್ದೇವೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನಿರಾಕಾರವಾದಿಗಳು ಭಗವಂತನನ್ನು ತಪ್ಪಾಗಿ ತಿಳಿದುಕೊಳ್ಳಿಕ್ಕೆ ಹೇಗೆ ಸಾಧ್ಯವಾಗ್ತದೆ ಅಂತ ಹೇಳಿದ್ರೆ, ಈ ಮೂಢತನ ಮತ್ತು ಬುದ್ಧಿಹೀನತೆಯಿಂದಾಗಿ ಆ ಭಗವಂತನು ಅಂತವರಿಗೆ ಕಾಣಿಸಿಕೊಳ್ಳುವುದಿಲ್ಲ ಮತ್ತು
ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಆವೃತನಾಗಿರುವುದರಿಂದ ಅವರು ಭಗವಂತನು ನಿರಾಕಾರ ಅಥವಾ ಕೇವಲ ಒಂದು ಶಕ್ತಿ ಮಾತ್ರ ಅಂತ ಹೇಳಿ ತಿಳ್ಕೊಳ್ತಾರೆ. ಆದರೆ ಭಗವಂತನೇ ಸ್ವತಃ ಹೇಳುವಂತೆ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು ಮತ್ತು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಭಗವಂತನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಭಗವಂತನ ಅನುಗ್ರಹ ಎಷ್ಟಿರ್ತದೋ ಅಷ್ಟರ ಮಟ್ಟಿಗೆ ನಾವು ಭಗವಂತನನ್ನ ಸ್ವಲ್ಪ ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಭ್ರಮೆಯ ದ್ವಂದ್ವಗಳಿಂದ ಹೇಗೆ ಮುಕ್ತನಾಗಬೇಕು? ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ದ್ವಂದ್ವಮಯವಾದದ್ದು. ಕೆಲವೊಮ್ಮೆ ಸುಖ ಇದ್ರೆ ಮತ್ತೆ ಸ್ವಲ್ಪ ಹೊತ್ತ ನಂತರ ದುಃಖ. ಈ ರೀತಿ ಬೇರೆ ಬೇರೆ ದ್ವಂದ್ವಗಳಿಂದ ಹುಟ್ಟಿರುವಂತಹ ಭ್ರಮೆ, ಇದರಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ವ್ಯಕ್ತಿಯು ಪುಣ್ಯ ಕಾರ್ಯವನ್ನ ಸಂಪಾದನೆ ಮಾಡಬೇಕು ಮತ್ತು ತನ್ನೆಲ್ಲ ಪಾಪಗಳಿಂದ ಆತನು ಮುಕ್ತನಾಗಿರಬೇಕು. ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ದೃಢವ್ರತ ಆತನು ದೃಢ ವಿಶ್ವಾಸದಿಂದ ಕಾರ್ಯವನ್ನ ಮಾಡಬೇಕು. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲನವಾಗಿದೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ ಮತ್ತು ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಚಿತ್ರದಲ್ಲಿ ಒಂದು ಗುಬ್ಬಚ್ಚಿ ತನ್ನ ಮೊಟ್ಟೆಗಳನ್ನ ಸಮುದ್ರವು ಅದು ಎಳೆದುಕೊಂಡು ಹೋಗಿರ್ತದೆ. ಸಮುದ್ರದ ಹತ್ರ ಗುಬ್ಬಚ್ಚಿ ಕೇಳ್ತದೆ, ನನ್ನ ಮೊಟ್ಟೆಗಳನ್ನ ಹಿಂದಿರುಗಿಸು, ಅಲ್ಲಿದ್ರೆ ನಾನು ನಿನ್ನ ಎಲ್ಲ ನೀರನ್ನ ಬತ್ತಿಸಿ ಬಿಡ್ತೇನೆ ಅಂತ ಹೇಳಿ. ಆದ್ರೆ ಗುಬ್ಬಚ್ಚಿಯ ಒಂದು ಅಳಲಿಗೆ ಸಮುದ್ರ ಏನು ಹೇಳುವುದಿಲ್ಲ. ಆದ್ರೆ ಆ ಗುಬ್ಬಚ್ಚಿಯ ಒಂದು ಸ್ಥಿತಿಯನ್ನ ನೋಡಿ ಗರುಡನು ಬರ್ತಾನೆ. ಗರುಡನ ಬಂದು ಆ ಸಮುದ್ರದ ಹತ್ರ ಹೇಳ್ತಾನೆ, ಆ ಗುಬ್ಬಚ್ಚಿಯ ಒಂದು ಮೊಟ್ಟೆಗಳನ್ನ ಹಿಂದಕ್ಕೆ ಕೊಡು, ಇಲ್ಲ ಅಂತ ಹೇಳಿದ್ರೆ ನಾನು ನಿನ್ನನ್ನ ಸಂಪೂರ್ಣವಾಗಿ ಬತ್ತಿಸಿ ಬಿಡ್ತೇನೆ ಅಂತ ಹೇಳಿ. ಆಗ ಆ ಸಮುದ್ರವು ತಕ್ಷಣವೇ ಅದಕ್ಕೆ ಬೇಕಾದಂತಹ ಆ ಗುಬ್ಬಚ್ಚಿಯ ಮೊಟ್ಟೆಗಳನ್ನ ಹಿಂದಕ್ಕೆ ಕೊಡ್ತದೆ. ಇದು ಯಾವ ರೀತಿ ಅಂದ್ರೆ, ನಾವು ಮಾಡುವ ಭಕ್ತಿಯಿಂದ ನಾವು ಪ್ರಗತಿಯನ್ನ ಸಾಧಿಸುವುದು ಅಥವಾ ಭಗವದ್ಧಾಮಕ್ಕೆ ಹೋಗುವುದಲ್ಲ. ಆದ್ರೆ ಆ ಭಗವಂತನ ಅನುಗ್ರಹದಿಂದ ನಾವು ಮಾಡುವ ಭಕ್ತಿ ಭಗವಂತನ ಅನುಗ್ರಹವನ್ನ ಆಕರ್ಷಿಸ್ತದೆ. ಭಗವಂತನ ಅನುಗ್ರಹ ದೊರಕಿದಾಗ ನಾವು ಭಗವಂತನ ಧಾಮಕ್ಕೆ ಹೋಗಬಹುದು. ಹಾಗಾಗಿ ನಾನು ಭಕ್ತಿ ಮಾಡ್ತಾ ಇದ್ದೇನೆ, ಅದರಿಂದ ನನಗೆ ಮುಕ್ತಿ ಸಿಗ್ಲೇಬೇಕು, ನನಗೆ ಭಗವಂತ ಅನುಗ್ರಹಿಸಲೇಬೇಕು ಅಂತ ಹೇಳಿ ನಾವು ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಹೇಳಿರುವಂತೆ ಏಷಾಂತು ಅಂತಗತಂ ಪಾಪಂ, ಯಾರು ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಂಡಿದ್ದಾರೆ, ಜನಾನಾಂ ಪುಣ್ಯಕರ್ಮವನ್ನ ಬೆಳೆಸಿಕೊಂಡಿದ್ದಾರೆ, ತೇ ದ್ವಂದ್ವ ಮೋಹ ನಿರ್ಮುಕ್ತ, ಅವರ ದ್ವಂದ್ವದ ಮೋಹಗಳಿಂದ ಮುಕ್ತರಾಗಿ ಭಗವಂತನ ಸೇವೆಯಲ್ಲಿ ಸದಾಕಾಲ ನಿರತರಾಗಿ ಇರ್ತಾರೆ. ಈ ರೀತಿಯವರು ಆ ಒಂದು ದ್ವಂದ್ವಗಳಿಂದ ಮುಕ್ತರಾಗಬಹುದು. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಈ ಒಂದು ಶ್ಲೋಕ ಇದು ಮುಂದಿನ 8ನೇ ಅಧ್ಯಾಯಕ್ಕೆ ನಾಂದಿಯನ್ನ ಹಾಡುತ್ತದೆ. ಇದನ್ನೇ ಇನ್ನೂ ಹೆಚ್ಚು ವಿವರವಾಗಿ ನಾವು 8ನೇ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಈ ಸಾಧಿಭೂತ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಪ್ರಯಾಣ ಕಾಲ ಅಂದ್ರೆ ಶರೀರ ತ್ಯಾಗ ಮಾಡುವ ಕಾಲ, ಇದು ಯಾವ ರೀತಿಯಾಗಿರಬೇಕು, ಇದೆಲ್ಲವನ್ನು ಕೂಡ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಈ ರೀತಿಯಾಗಿ ಈ ಒಂದು 7ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಈ ಅಧ್ಯಾಯವನ್ನ ಒಟ್ಟು 5 ಭಾಗಗಳನ್ನಾಗಿ ಮಾಡಬಹುದು. ಇದರ ವಿವರವಾದಂತಹ ವಿವರಣೆಯನ್ನ ನಾವು ಪ್ರಾರಂಭದಲ್ಲಿಯೇ ನೀಡಿದ್ದೇವೆ. ಇವತ್ತಿನ ತರಗತಿಗೆ ಬಂದ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.